Hi friends, welcome to Ashwin Kitchen, Mangalore Food Ashwin Kitchen. Madre namaskara. Inni manpuga paneer tikka masala. Nekku portine ingredients paneer, kadle podi, corn flour, manjal podi, red chilli, shunti vellathi paste, garam masala, lavanga, tomato, onion, ಬೆಳ್ಳುಳ್ಳಿ ಅರ್ಧ ಚೂರ್ಲೆತ್ತು ಕೈಯಾಗ ತಂದು ನೀರುಳ್ಳಿ ಒಂದು ಪೂರ ಮೂಡಿದೆ ಅದು ಮಲ್ಲ ನೀರಿದ್ದು ಬೇಯ್ತದೆ ಸ್ವಲ್ಪ ಕ್ಯಾಪ್ಸಿಕಮ್ ಕಾಯಿ ಮುಂಚೆ ಹಾಕಿ ಮೊಸರು ಉಪ್ಪಂಗಿ ಬೆಳ್ಳುಳ್ಳಿ ಮಾಡ್ಕೊಳ್ಳೋ ವಿಧಾನ ಇದರಲ್ಲಿ ಕಡಾಯಿ ಬೇಕಾ ವಿಧಾನ ಮತ್ತು ಎಣ್ಣೆ ಪಡ್ಗ ಕಡಾಯಿ ಗಂಜಿ ಬೆಚ್ಚಾವಡು ಮತ್ತು ಕಡಾಯಿಗೆ ಎಣ್ಣೆ ತಿತ್ತಂದು ಮತ್ತು ಈ ಕಡಲೆ ಪೊಡಿಗಳ 2 ಸ್ಪೂನ್ ಪಾಡ್ಗ ಬೆಚ್ಚಾವಡು ಎಣ್ಣೆ 2.5 ಸ್ಪೂನ್ ಪಾಡು ಸರಿ ಮಿಕ್ಸ್ ರೆಡ್ ಚಿಲ್ಲಿ ಪುಡಿ ಎಲ್ಲ ಪಾಡ್ಗ 2 ಚಮಚ ಬರುತ್ತೆ 2-3 ಸ್ಪೂನ್ ಅದು ಪಾಡ್ಗ ಸಾಫ್ ಮಾಡ್ತದೆ ಇದು ಒಂಚೂರು ಬೆಚ್ಚುಂಟು ಈ ಬೆಚ್ಚೊತ್ತು ನಮ್ಮ ಸರಿ ಮಿಕ್ಸ್ ಮಾಡ್ತದೆ ಒಂಚೂರು ಅರಿಶಿನ ಪುಡಿ ಪಾಡ್ಗ 1/2 ಸ್ಪೂನ್ ಬಾತು ಸರಿ ಮಿಕ್ಸ್ ಮಾಡ್ತದೆ ಗರಂ ಮಸಾಲ ಪುಡಿ ಎಲ್ಲ ಪಾಡ್ಗ ಅರ್ಧ ಕಪ್ಪದಾದ್ರೆ ನೀರು ಮತ್ತೆ ಈ ಕಲರ್ ಇರ್ತದೆ ಸರಿ ಮಿಕ್ಸ್ ಮಾಡ್ಕೊಂಡು ಅವು ಒಂದು ಕರ್ಬದ ಬಣ್ಣ ರೆಡಿ ಇದೆ ಈ ಕಲರ್ ಇದನ್ನ ನಾನ್ ಸ್ಟಿಕ್ ಇಂದ ಸರಿ ಬರ್ತದೆ ನಮ್ಮ ಕಲರ್ ಇದು ಗರಂ ಮಸಾಲದ ಕಲರ್ ಬರ್ತದೆ ನೋ ಪ್ರಾಬ್ಲಮ್ ದಾಲಾರ್ಜಿ ಏನು ಮೊಸರು ಪಾಡ್ನ ಮರತ್ತೆ ಮೊಸರು ಪಾಡ್ಗ ಒಂಚೂರು ಚೌಲಿ ಹಾಕಲ್ಲ ಪಾಡುದಿ ಬರ್ತಾರೆ ಅರ್ಧ ಭಾಗ ಚೌಲಿ ಎಲ್ಲ ಪಾಡುದು ಪನ್ನೀರ್ ಪಾಡ್ಗ ಒಂದು ಪನ್ನೀರ್ದ ಪೀಸ್ ಮಾತ್ರ ಎಲ್ಲಿ ಆಯ್ತು ಮಲ್ಲ ಮಲ್ಲ ಪೀಸ್ ಅವಳಿಗೆ ಪನ್ನೀರ್ದ ಮಲ್ಲ ಪೀಸ್ ಅವಳು ತಿಕ್ಕಿದ್ದೆ ನೀರೆಲ್ಲ ಐತೆ ಪಾಡ್ಗ ಕ್ಯಾಪ್ಸಿಕಮ್ಲ ಪಾಡ್ಗ ಮಿಕ್ಸ್ ಮಾಡ್ಬೋದ ನೋಡ್ಕೊಡೆ ಸೈಡ್ ಬೇಕಾ ಎಂಡ ಏನು ಮಜ್ಜಿನು ಈತೆ ಶಿವರ್ ಪೇಪರ್ನ ಈಗ ನಡುವುದು ಇದು ಚೂರು ಎಣ್ಣೆ ಬರಬೇಕು ಗೆಂಡ ಮತ್ತು ದೇವರು ನೋಡ್ಬೋದು ಬಂದ ದೇವರು ಬಂದಡೆ ತೆಂಜಿ ಕಡಾಯಿ ದಿಕ್ಕ ಐಕೊಂದು ಎಣ್ಣೆ ಬರ್ತಾ ಮುಚ್ಚೊಂಡಿರ್ತದ ಇದು ಎಂತ ಸ್ಮೂತ್ ಕೂಡ ಪರಿಮಳ ಉಳಿದೈತೆ ಗೆಂಡದ ಅವು ಇಲ್ಲಿ 2
ಇದೊಂದು ಫ್ಯಾನ್ ದಿಕ್ಕ ಮತ್ತೆ ಎಣ್ಣೆ ಪಾಡ್ಗ ಪನ್ನೀರ್ ಫ್ರೈ ಮಾಡ್ತಾರೆ. ಈ ಪನ್ನೀರ್ನು ಫ್ರೈ ಮನ್ಪುಗ ಒಂದೆಂಜು ಈರುಳ್ಳಿ ಎಲ್ಲ ಪಾಡ್ಕೊಂತೀವಿ. ಫ್ರೈ ಆದ ಈರುಳ್ಳಿ ಫ್ರೈ ಮಗಸ್ಬಾರ್ದು ಇದು ತಾಳಿತ್ತೆ ಒಗರ್ಬೇಕು. ಇದನ್ನು ಸಿಂಪಲ್ ಅದು ಒಂಚೂರು ಎಣ್ಣೆ ಪಾಡ್ತಾರೆ. ಮತ್ತೆ ಬಕ್ಕ ಲವಂಗ ಪ್ರಬೋಡು ಕ್ಯಾಶ್ ಎಲ್ಲ ಪಾಡಲ್ಲಿ ನೀರು ಲವಂಗ ಮಾತ್ರ ಎಣ್ಣೆ ಗರಂ ಮಸಾಲೆ ಪಾಡ್ದೆ ಲವಂಗ ಪಾಡು ಇಟ್ಟೆ ಟೊಮೆಟೊ ನೀರುಳ್ಳಿ ಫ್ರೈ ಮಂತಿನ ಮಿಕ್ಸಿ ಪಾಡ್ನ ಮಸಾಲೆ ಎಲ್ಲ ಪಾಡ್ಕ ಇದನ್ನೆಕ್ ಮುಂಚಿದ ಪೊಡಿ ಎಲ್ಲ ಪಾಡ್ಗ ರೆಡ್ ಚಿಲ್ಲಿ ಪೊಡಿ ಖಾರ ಇದು ಕೂಡ ಹಾಕ್ತು ಮುಂಚೆನೆ ಮಂಜಲ್ದ ಪೊಡಿ ಎಲ್ಲ ಪಾಡ್ಗ ಗರಂ ಮಸಾಲೆ ಪೊಡಿಲ ಧನಿಯಾ ಪೌಡರ್ಲ ಪಾಡ್ಕ ಇಕ್ಕಿ ಜೀರಾ ಪೌಡರ್ಲ ಪಾಡಿದ್ರೆ ಸರಿ ಮಿಕ್ಸ್ ಮಾಡ್ತೀವ. ಒಂದು ನೀರು ಬಣ್ಣ ನೀರು ಪಾಡ್ಬೇಕು. ರುಚಿಗೆ ತಕ್ಕ ಉಪ್ಪಳ ಪಾಡ್ಗ ರುಚಿಗೆ ತಕ್ಕ ಸಕ್ಕರೆ ಪಾಡು ನಾವು 3 ತನಕ ಪಾಡಲಿ ಇದನ್ನು ಸ್ಕಿಪ್ ಮಾಡ್ತೀವಿ. ಕಡಿಮೆ ಮಂತಿನ ಮಸಾಲೆ ಕಡಲೆ ಪುಡಿ ಪೂರ ಸಾಮಾನು ಬಾಡಿನ ಪುಡಿ ಕಡೆಯಿಂದ ಕಾರ್ನ್ಫ್ಲವರ್ ಒಂಚೂರು ನೀರು ಪಾಡ್ದು ನೀರು ಮಾಡ್ಬೋದು ಇಂತೆ ಪಾಡ್ದು ದಪ್ಪ ಪೂರ ಪಾಡಿ ಬೊಕ್ಕ ಮತ್ತೆ ಫ್ರೈ ಮಂತ್ರಿ ಚಿಲ್ಲಿಂದ ಒಂದು ಪನ್ನೀರ್ ಚಿಲ್ಲಿ ಪಾಡ್ದ ಪನ್ನೀರ್ ಫ್ರೈ ಮಂತ್ರಿಯಿಂದ ಇದಕ್ಕೆ ಕಾರ್ನ್ಫ್ಲವರ್ ನೀರು ಪಾಡಬೇಕು ಅಂತ